ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಮಂಗಳೂರು ಇದರ ಬಂಟ್ವಾಳ ತಾಲೂಕು ಸಮಿತಿಯ 20ನೇ ವಾರ್ಷಿಕ ಮಹಾಸಭೆ ಮತ್ತು ಸನ್ಮಾನ ಸಮಾರಂಭವು ಬಿಸಿ ರೋಡ್ನ ಲೈನ್ ಸೇವಾ ಮಂದಿರದಲ್ಲಿ ನಡೆಯಿತು. ನೇತೃತಜ್ಞ ಡಾಕ್ಟರ್ ಅಶ್ವಿನ್ ನಾಯಕ್ ಸುಜೀರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸದಸ್ಯರು ಒಗ್ಗಟ್ಟಿನಿಂದ ಇದ್ದಾಗ ಮಾತ್ರ ಸಂಘಟನೆ ಬಲಿಷ್ಠವಾಗಿ ಬೆಳೆಯಲು ಸಾಧ್ಯವಿದೆ. ಆರೋಗ್ಯ ವಿಮೆಯನ್ನ ಮಾಡುವ ಮೂಲಕ ತುರ್ತು ಸಂದರ್ಭದಲ್ಲಿ ಪ್ರಯೋಜನ ಪಡೆಯಲು ಸಾಧ್ಯವಿದೆ ಎಂದರು. 14 ಕ್ಲಿನಿಕ್ ಇಂದ ಬಂದು ಕಾಲಿ ಬಂದು ನೋಡಿ ನಾವೆಲ್ಲ ಓಡಿ ಹೋಗಿ ಅವರ ಕೈಯಲ್ಲಿದ್ದ ಎಲ್ಲ ಬ್ಯಾಗ್ ಇದೆಲ್ಲ ತಗೊಂಡು ಬರುವ ಕನಸುಗಳು. ಅಲ್ಲಿಂದ ನನಗೆ ಅವರ ಹಾಗೆ ಒಂದು ಕಣ್ಣಿನ ತಜ್ಞರಾಗಬೇಕೇಳಿ ನನ್ನ ಕನಸು. ಅಲ್ಲಿ ಅವರ ದಯದಿಂದ, ನನ್ನ ತಂದೆ ತಾಯಿಯವರ ಅನುಗ್ರಹದಿಂದ ನಾನು ಏನೋ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯವಾಗಿದೆ ಹೇಳಿ ಹೇಳ್ಬೋದು. ಈ ಸಂದರ್ಭ ಸಮಾಜಮುಖಿ ಕಾರ್ಯಗಳನ್ನು ಗುರುತಿಸಿ ನೇತೃತಜ್ಞ ಡಾಕ್ಟರ್ ಅಶ್ವಿನ್ ನಾಯಕ್ ಸುಜೀರ್ ಅವರನ್ನ ಸನ್ಮಾನಿಸಲಾಯಿತು. ಕೆಎಸ್ಟಿಎ ರಾಜ್ಯಾಧ್ಯಕ್ಷ ಕೆ ಆನಂದ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ವೃತ್ತಿ ಬಾಂಧವರಿಗೆ ನಮ್ಮ ಹೋರಾಟವನ್ನ ಮಾಡಿಕೊಂಡು ಬಂದಿದ್ದೇವೆ. ಸಂಘಟನೆ ಬಲಿಷ್ಠವಾಗಿ ಎಲ್ಲರೂ ಸಂಘಟಿತರಾಗಿ ಸಾಮಾಜಿಕ ಭದ್ರತೆಯನ್ನ ಪಡೆಯುವ ಎಂದು ಹೇಳಿದರು. ಸಂಘಟನೆಯ ಜನರಿಗೂ ಬಂತು, ನಮ್ಮ ನಾಯಕರಿಗೂ ಬಂತು. ಅದರಿಂದ ನಂತರದ 9 ವರ್ಷದಲ್ಲಿ ಸಂಘಟನೆ ಬಹಳ ಹಿನ್ನಡೆ ಆಯಿತು. ಎಲ್ಲಿವರೆಗೆ ಇಡೀ ರಾಜ್ಯದಲ್ಲಿ 30 ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ಗಟ್ಟಿಯಾಗಿದ್ರು. ಅದರಲ್ಲಿ ಬಲಿಷ್ಠ ಸಂಘಟನೆ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಆಗಿದ್ದಂತ 2 ಜಿಲ್ಲಾ ಸಮಿತಿ ಕೂಡ ತುಂಬಾ ನಿಷ್ಕ್ರಿಯವಾಗಿ ಹಿನ್ನಡೆಯಾಗಿದ್ದಂತ ಸಂದರ್ಭದಲ್ಲಿ ಸುರೇಶ್ ಸಾಲಿಯಾನ್ರ ಅಧ್ಯಕ್ಷರಾಗಿದ್ರು ಕೂಡ ಬೇರೆ ಬೇರೆ ವಲಯದಲ್ಲಿ ಸಹಕಾರ ಸಿಗದೆ ಇದ್ದ ಕಾರಣ ಬಹಳ ಹಿನ್ನಡೆಯಾಗಿ ಇಡೀ 7 ವಲಯದಿಂದ ಬಂದಂತ ಜನ 57 ಜನ ಏನು ಶಕ್ತಿ ಇಲ್ವ ಕೈಯಲ್ಲಿ. ನಿಮ್ಮನ್ನು ನೀವು ನಮ್ಮ ಯಾವಾಗ ನಾವು ಸಂಘಟನೆಯೊಂದಿಗೆ ನಮ್ಮ ಸಂಘಟನೆ. ಬಂಟ್ವಾಳ ತಾಲೂಕು ಸಮಿತಿ ಅಧ್ಯಕ್ಷ ಈಶ್ವರ್ ಕುಲಾಲ್ ಅಧ್ಯಕ್ಷತೆಯನ್ನ ವಹಿಸಿದ್ರು. ರಾಜ್ಯ ಉಪಾಧ್ಯಕ್ಷ ಸುರೇಶ್ ಸಾಲಿಯನ್ ದಂಪತಿಯನ್ನ ಸನ್ಮಾನಿಸಲಾಯಿತು. ಹಿರಿಯ ಟೈಲರ್ಗಳಾದ ವಿಶ್ವನಾಥ್ ನಾಯಕ್, ಲೋಕ್ಪಾಲ್, ಸರೋಜಾ ಬಿರಾವ್, ಮೊಹಮ್ಮದ್ ಕಲ್ಲಡ್ಕ, ಕೇಶವ ಶೆಟ್ಟಿ, ಆನಂದ್ ಸಾಲೆತೂರು, ಮೋಹನ್ ಅಂಚನ್ ಅವರನ್ನ ಗೌರವಿಸಲಾಯಿತು. ಸಾಧಕ ವಿದ್ಯಾರ್ಥಿಗಳನ್ನ ಅಭಿನಂದಿಸಲಾಯಿತು. ನೂತನ ಅಧ್ಯಕ್ಷರಾಗಿ ಈಶ್ವರ್ ಕುಲಾಲ್, ಕಾರ್ಯದರ್ಶಿಯಾಗಿ ನಾಗೇಶ್ ಕುಲಾಲ್, ಕೋಶಾಧಿಕಾರಿಯಾಗಿ ಯಾದೇಶ್ ಪುನರಾಯ್ಕೆಗೊಂಡರು. ಇದೇ ಸಂದರ್ಭ ಅದೃಷ್ಟ ಚೀಟಿ ವಿಜೇತರನ್ನ ಆಯ್ಕೆ ಮಾಡಲಾಯಿತು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿ ವಸಂತ, ರಾಜ್ಯೋಪಾಧ್ಯಕ್ಷ ಸುರೇಶ್ ಸಾಲಿಯನ್, ಜಿಲ್ಲಾಧ್ಯಕ್ಷ ಪ್ರಜ್ವಲ್, ಕಾರ್ಯದರ್ಶಿ ಜಯಂತ್ ಉರ್ಲಾಂಡಿ, ಕೋಶಾಧಿಕಾರಿ ಉದಯ ಅಮೀನ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಂದೀಪ್ ಸಾಲಿಯನ್, ವಿ4 ನ್ಯೂಸ್ 24/7 ಬಂಟ್ವಾಳ.